ಬೆಳ್ತಂಗಡಿ ತಾಲೂಕಿನ ಆರ್ವ ನಿವಾಸಿ ದಿವಂಗತ ಕಾರ್ಮಿನ್ ಪಿರೇರ ಅವರ ಮೃತದೇಹವನ್ನು ಅವರ ಕುಟುಂಬಸ್ಥರು ವೈದ್ಯಕೀಯ ಶಿಕ್ಷಣ ಹಾಗೂ ಸಂಶೋಧನೆಗಾಗಿ ದೇರ್ಲಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿಗೆ ದಾನ ಮಾಡಿದ್ದಾರೆ. ಮೃತರ ಪುತ್ರಿ ಪ್ಲೇವಿ ಡಿಸೋಜಾ ಅವರ ಪ್ರೇರಣೆಯಂತೆ ಕುಟುಂಬಸ್ಥರು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಬಳಿಕ ದೇಹವನ್ನು ಹಸ್ತಾಂತರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕ್ರಿಶ್ಚಿಯನ್ ಒಕ್ಕೂಟದ ರಾಜ್ಯಾಧ್ಯಕ್ಷ ಆಲೂನ್ ಡಿಸೋಜಾ, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಹಾಗೂ ಕೆಥೋಲಿಕ್ ಸಭಾ ಕೇಂದ್ರೀಯ ಅಧ್ಯಕ್ಷ ಸಂತೋಷ್ ಡಿಸೋಜಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಕುಟುಂಬದ ಮಾನವೀಯ ಕಾರ್ಯವನ್ನು ಶ್ಲಾಘಿಸಿದರು. ಡಯಾಬಿಟಿಕ್ ಪೇಷಂಟ್ ಆಗಿದ್ರು, ಆದರೆ ಅಲ್ಪ ಕಾಲದಲ್ಲೇ ಅವರು ತನ್ನ ತೊಂದರೆಯಿಂದಾಗಿ ದೇಹದ ಅಂಗಾಂಗಗಳು ಕೂಡ ನಿಷ್ಕ್ರಿಯವಾಗಿತ್ತು. ಇಲ್ಲ ಅಂದರೆ ಅವರ ವಿವಿಧ ಅಂಗಾಂಗಗಳಿಂದ ಹಲವಾರು ಮಂದಿ ತಮ್ಮ ಬದುಕನ್ನು ಬಾಳಲಿಕ್ಕೆ ಹಾಗೂ ಜಗತ್ತನ್ನು ನೋಡಲಿಕ್ಕೆ ಸಹಾಯ ಆಗ್ತಿತ್ತು. ಅದು ನಮಗೆ ಸಾಧ್ಯ ಆಗಲಿಲ್ಲ. ಆದರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳು ಈ ದೇಹದ ಮೂಲಕ ಅವರು ತಮ್ಮ ಕಲಿಕೆಯನ್ನು ಮುಂದುವರೆಸಿ ನಮ್ಮ ಸಮಾಜಕ್ಕೆ ಉತ್ತಮ ವೈದ್ಯರಾಗಿ ನಮ್ಮ ಎಲ್ಲ ಜನರ ಆರೋಗ್ಯಕ್ಕೆ ಅನಾರೋಗ್ಯದ ಸಮಯದಲ್ಲಿ ಉತ್ತಮ ಸೇವೆ ನೀಡಿ ಜನರನ್ನು ಉತ್ತಮ ಬದುಕು, ಯಶಸ್ವಿಯಾದ ಬದುಕನ್ನು ಬದುಕಲಿಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ಆಶಿಸ್ತೇನೆ. ಮತ್ತು ಈ ನನ್ನ ಅಮ್ಮನ ಮೃತದೇಹವನ್ನು ಇಲ್ಲಿ ದಾನ ಮಾಡಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರು ನಮಗೆ ಮಾರ್ಗದರ್ಶನ ನೀಡಿದ್ರು. ಅದರ ಮೂಲಕ ನಾವು ಈ ಕಾರ್ಯವನ್ನು ಸುಲಭವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಎಲ್ಲರಿಗೂ ನಮಸ್ತೆ. ದುಃಖದಲ್ಲೂ ಒಂದು ಸಂತೋಷವನ್ನು ಮೆರೆಯುವಂಥ ಒಂದು ಅದ್ಭುತ ಕೆಲಸ ಇವತ್ತು ಕಾರ್ಮಿನ್ ಪಿರೇರವರ ಕುಟುಂಬದವರು ಮಾಡಿದ್ದಾರೆ. ತುಂಬ ಮಂದಿ ವಿವಿಧ ರೀತಿಯ ಒಂದು ದಾನ ಮಾಡ್ತಾರೆ. ಇವರು ಒಬ್ಬ ತೀರಿಕೊಂಡ ವ್ಯಕ್ತಿಯ ದೇಹವನ್ನು ಒಂದು ಮೆಡಿಕಲ್ ಕಾಲೇಜಿಗೆ ದಾನವಾಣಿ ಮಾಡಿ ಕೊಟ್ಟು ಒಂದು ಅವರ ಐಶ್ವರ್ಯವನ್ನು ಮೆರೆದಿದ್ದಾರೆ. ವೈದ್ಯರಿಗೆ ಕಲಿಯಲು ಮೃತದೇಹಗಳು ಅಗತ್ಯವಿದೆ. ನಾವು ಮೃತದೇಹವನ್ನು ಸುಟ್ಟರು ಅಥವಾ ದಫನ ಮಾಡಿದರೆ ಅದು ಮಣ್ಣಾಗಿ ಹೋಗ್ತದೆ. ವೈದ್ಯರಿಗೆ ಅಂಗಾಂಗಗಳನ್ನು ನೋಡಿ ಕಲಿಯಲಿಕ್ಕೆ, ವೈದ್ಯರು ಇದನ್ನು ಪರೀಕ್ಷೆ ಮಾಡಿ ಬೇರೆಯವರಿಗೆ ಗುಣ ಮಾಡಲಿಕ್ಕೆ, ಕಷ್ಟದಲ್ಲೂ ಅವರು ಈ ದುಃಖದ ಸಮಯದಲ್ಲೂ ಬೇರೆಯವರ ವಿಷಯದಲ್ಲಿ ನೆನೆಸಿ ಒಂದು ಹೃದಯ ಶ್ರೀಮಂತಿಕೆಯನ್ನು ಮಾಡಿದ್ದಾರೆ. ನಿಜವಾಗಿ ಕಾರ್ಮಿನ್ ಪಿರೇರವರ ಕುಟುಂಬಕ್ಕೆ, ಅವರ ಗಂಡ ಹಾಗೂ ಮಕ್ಕಳಿಗೆ, ಸೊಸೆಗೆ, ಹಾಗೆಯೇ ಮೊಮ್ಮಕ್ಕಳಿಗೆ ನಾವು